ಕರಾವಳಿಯಲ್ಲಿ ಮಂಗಳೂರು ದಸರಾದ ಜೊತೆಗೆ ಇದೀಗ ಅಷ್ಟೇ ಜನಪ್ರಿಯವಾಗಿ ಉಚ್ಚಿಲ ದಸರಾ ಪ್ರಸಿದ್ಧಿಯನ್ನು ಹೊಂದುತ್ತಾ ಇದೆ. ಖ್ಯಾತ ಉದ್ಯಮಿ ನಾಡೋಜ ಜಿ ಶಂಕರ್ ಅವರ ಮುಂದಾಳತ್ವದಲ್ಲಿ ಉಡುಪಿ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇಗುಲದಲ್ಲಿ ನವರಾತ್ರಿ ಉತ್ಸವಕ್ಕೆ ಪೂರ್ವ ಸಿದ್ಧತೆಗಳು ಆರಂಭಗೊಂಡಿವೆ. ಬನ್ನಿ ಈ ಕುರಿತ ಒಂದು ವಿಶೇಷ ವರದಿ ನೋಡ್ಕೊಂಡು ಬರೋಣ. ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಸಂಚಾಲಿತ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ 4ನೇ ಬಾರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಭಕ್ತಾಭಿಮಾನಿಗಳ ಸಹಕಾರದೊಂದಿಗೆ ಉಡುಪಿ ಉಚ್ಚಿಲ ದಸರಾ 2025 ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಶ್ರೀ ಕ್ಷೇತ್ರದ ಶ್ರೀಮತಿ ಶಾಲಿನಿ ಡಾಕ್ಟರ್ ಜಿ ಶಂಕರ್ ಸಭಾಂಗಣದಲ್ಲಿ ನಡೆಯಲಿದ್ದು ಸಿದ್ಧತೆಗಳು ನಡೆಯುತ್ತಿವೆ. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಕಳೆದ 3 ವರ್ಷಗಳಲ್ಲಿ ಆಯೋಜನೆ ಮಾಡಲಾದ ದಸರಾ ಮಹೋತ್ಸವವು ಜಾಗತಿಕ ಮಟ್ಟದಲ್ಲಿ ಖ್ಯಾತಿ ಪಡೆದಿದೆ. ಆಕರ್ಷಕವಾಗಿ ನಿರ್ಮಿಸಲಾಗಿರುವ ಮಂಟಪದಲ್ಲಿ ನವದುರ್ಗೆಯರು ಹಾಗೂ ಶ್ರೀ ಶಾರದಾ ಮಾತೆಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿ 11 ದಿನಗಳ ಕಾಲ ಶಾಸ್ತ್ರೋಕ್ತವಾಗಿ ಪೂಜಿಸಲಾಗುತ್ತಿದೆ. ಸೆಪ್ಟೆಂಬರ್ 22ರ ಬೆಳಿಗ್ಗೆ ಗಂಟೆ 9ಕ್ಕೆ ನವದುರ್ಗೆಯರ ಮತ್ತು ಶ್ರೀ ಶಾರದಾ ಮಾತೆಯ ವಿಗ್ರಹಗಳನ್ನು ಕ್ಷೇತ್ರದ ತಂತ್ರಿಗಳಾದ ಕುಕ್ಕಿಕಟ್ಟೆ ರಾಘವೇಂದ್ರ ತಂತ್ರಿ ಹಾಗೂ ಪ್ರಧಾನ ಪುರೋಹಿತರಾದ ರಾಘವೇಂದ್ರ ಉಪಾಧ್ಯಾಯರ ನೇತೃತ್ವದಲ್ಲಿ ಪ್ರತಿಷ್ಠಾಪಿಸಲಾಗುತ್ತಿದೆ. ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 1ನೇ ತಾರೀಕುವರೆಗೆ ನಡೀಲಿಕ್ಕಿದೆ. ಒಟ್ಟು 12 ದಿವಸದ ದಸರಾ. ಆ ಕಾರ್ಯಕ್ರಮದಲ್ಲಿ ಸರಿಸುಮಾರು 7 ರಿಂದ 8 ಲಕ್ಷ ಭಕ್ತಾಭಿಮಾನಿಗಳು ಕ್ಷೇತ್ರಕ್ಕೆ ಭೇಟಿ ನೀಡಲಿಕ್ಕಿದ್ದಾರೆ. ಹಾಗೆ ಸರಿಸುಮಾರು 2 ರಿಂದ 3 ಲಕ್ಷ ಅನ್ನ ಸಂತರ್ಪಣೆ ಆಗ್ತದೆ. ಹಾಗೆ 3 ಲಕ್ಷ ಅನ್ನ ಪ್ರಸಾದ ಕೂಡ ಇದು ಪ್ರಸಾದ ರೂಪದಲ್ಲಿ ಕೂಡ ಸಾಯಂಕಾಲ ಕುಂಕುಮಾರ್ಚನೆ ನಂತರ ಆಗಲಿಕ್ಕಿದೆ. ಹಾಗೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ನಾಟಕ ಪ್ರದರ್ಶನ ಇರ್ಬೋದು, ಕುಸ್ತಿ ಪಂದ್ಯಾಟ ಇರ್ಬೋದು, ಹಾಗೆ ವಸ್ತು ಪ್ರದರ್ಶನ. ನಮ್ಮ ವಿಶೇಷ ನಮ್ಮ ಮಹಾಜನ ಸಂಘದ ವಿಶೇಷ ಪರಿಕಲ್ಪನೆ. ಹಾಗೆ ಜಲಸ್ತಂಭನ ಇರ್ಬೋದು, ಒಳ್ಳೆ ರೀತಿಯಲ್ಲಿ ಜಲಸ್ತಂಭನ ಕೂಡ ಆಗಲಿಕ್ಕಿದೆ. ಟ್ಯಾಬ್ಲೋಗಳಿರ್ಬೋದು, ನವದುರ್ಗಿಯರ ಮೂರ್ತಿಗಳಿರ್ಬೋದು, ಶಾರದಾ ಮಾತೆ ಇರ್ಬೋದು, ಎಲ್ಲ 10 ಮೂರ್ತಿಗಳ 10 ಟ್ಯಾಬ್ಲೋಗಳು ಸೇರಿ ಎಲ್ಲ ಡೊಳ್ಳು ಕುಣಿತ ಇರ್ಬೋದು, ಬೇರೆ ಬೇರೆ ಎಲ್ಲ ಸಾಂಸ್ಕೃತಿಕ ತಂಡಗಳೊಂದಿಗೆ ಒಳ್ಳೆ ರೀತಿಯಲ್ಲಿ ಜಲಸ್ತಂಭನ ಮಾಡಲಿಕ್ಕಿದ್ದೇವೆ. ಈ ಬಾರಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲೂ ಯುವ ದಸರಾ ಎನ್ನುವ ಪರಿಕಲ್ಪನೆಯಲ್ಲಿ ಗುರುಕಿರಣ್ ವಿಶೇಷ ಕಾರ್ಯಕ್ರಮ ನೀಡಲಿದ್ದಾರೆ. ಜೊತೆಗೆ ಅನ್ನ ಸಂತರ್ಪಣೆ ಹಾಗೂ ಭಕ್ತರಿಗೆ ತೊಂದರೆ ಆಗದಂತೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಎನ್ನುತ್ತಾರೆ ಜಿ ಶಂಕರ್. ಈ ಸೆಪ್ಟೆಂಬರ್ 22ನೇ ತಾರೀಕು ಯುವ ದಸರಾ ಅನ್ನುವ ಒಂದು ಕಾನ್ಸೆಪ್ಟ್ನಲ್ಲಿ ಗುರುಕಿರಣ್ ನೈಟ್ಸ್ ಅನ್ನು ಮಾಡಲಿಕ್ಕಿದ್ದೇವೆ. ಅನೇಕ ಹಾಡುಗಳನ್ನು, ಕನ್ನಡದ ಹಾಡುಗಳಿರ್ಬೋದು, ಅವರ ವೈಶಿಷ್ಟ್ಯಮಯ ಧ್ವನಿಯಿಂದ ಒಳ್ಳೆ ರೀತಿಯಲ್ಲಿ ಗುರುಕಿರಣ್ ನೈಟ್ಸನ್ನು ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಎಲ್ಲರೂ ಅದನ್ನು ಸವಿಲಿಕ್ಕಿದ್ದಾರೆ. ಅದನ್ನು ಯುವದಸರವಾಗಿ ನಾವು ಪರಿಗಣಿಸ್ತೇವೆ. ಅನ್ನ ಸಂತರ್ಪಣೆ ವ್ಯವಸ್ಥೆ ಈ ಮೊಗೇರ ಭವನ ಇರ್ಬೋದು, ಮತ್ತು ಇಲ್ಲಿ ಬಫೆ ಮತ್ತು ಕುಳಿತು ಊಟ ಮಾಡೋ ವ್ಯವಸ್ಥೆ ಕೂಡ ಇದೆ. ಹಾಗೆ ಅಲ್ಲಿ ಅನ್ನಛತ್ರ ಇದೆ, ಮಹಾಲಕ್ಷ್ಮಿ ಅನ್ನಛತ್ರ ದೇವಸ್ಥಾನದ ರೈಟ್ ಸೈಡ್ನಲ್ಲಿ. ಅಲ್ಲಿ ಕೂಡ ವಿಶೇಷವಾಗಿ VIP ಗಳಿಗೆ ಮತ್ತು ಜನರಲ್ ಆಗಿ ಮಾಡುವವರಿಗೆ ಕೂಡ ಅಲ್ಲಿ ವ್ಯವಸ್ಥೆ ಇದೆ. ಹಾಗೆ ಅದಕ್ಕಾದ ವ್ಯವಸ್ಥಿತವಾದ ಹರಿಯಪ್ಪ ಕೋಟ್ಯಾನವರ ನೇತೃತ್ವದ ಒಂದು ತಂಡ ಇದೆ. ಪ್ರತಿ 3 ವರ್ಷ ಕೂಡ ಅವರೇ ಅದನ್ನು ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಈ ವರ್ಷ ಕೂಡ ಅವರೇ ಆ ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ. ಇನ್ನು ನವರಾತ್ರಿ ಉತ್ಸವದ ಹೆಚ್ಚಿನ ಹೊಣೆ ಹೊತ್ತುಕೊಂಡಿರುವವರು ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘದ ಅಧ್ಯಕ್ಷ ಜಯ ಸಿ ಸುವರ್ಣ ಬೆಳ್ಳಂಪಳ್ಳಿ ಅವರು. ಜಿ ಶಂಕರ್ ಅವರ ಮಾರ್ಗದರ್ಶನದ ಜೊತೆಗೆ ದೇವತಾ ಕಾರ್ಯ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೀಗೆ ಎಲ್ಲಾ ಕಾರ್ಯಕ್ರಮಗಳಿಗೆ ಸಂಘಟನೆಯನ್ನು ಮುನ್ನಡೆಸಿಕೊಂಡು ಹೋಗುವಾಗ ಎಲ್ಲರ ಸಹಕಾರ ಇದ್ದರಷ್ಟೇ ಸಾಧ್ಯ ಎನ್ನುತ್ತಾರೆ ಅವರು. 3 ತಿಂಗಳಿನಿಂದ ಇದರ ಪೂರ್ವ ಸಿದ್ಧತೆ ನಡೆದಿದೆ ಎನ್ನುತ್ತಾರೆ ಅವರು. ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ಜೀರ್ಣೋದ್ಧಾರ ಆಯ್ಬೊಕ್ಕ ಬ್ರಹ್ಮಕಲಸಾಂಡ್ ಅಂಚನೆ 3 ವರ್ಷ ಸತತವಾದ 3 ವರ್ಷ ನಮ್ಮ ದಸರಾ ಕಾರ್ಯಕ್ರಮವನ್ನು ಮಲ್ತ ಅಂಚನೆ ಈ ವರ್ಷ ನಮ್ಮ 4ನೇ ದಸರೋಡುಲ್ಲ. 4ನೇ ದಸರೋಗು ಸಾಧಾರಣ 3 ತಿಂಗೊಳ್ದಿಂಚಿ ಎಂಕಲ್ ನೆತ್ತ ಪೂರ್ವಭಾವಿ ತಯಾರಿಗಿಪ್ಪಡು ಪ್ರತಿ ಒಂಜಿ ಕಾರ್ಯಕ್ರಮದ ಜೋಡಣೆ ಇಪ್ಪಡು ನೀವೇನು ಮಲ್ತೊಂದುಲ್ಲ.
ಎಂಕಲ್ನ ದಕ್ಷಿಣ ಕನ್ನಡ ಮೊಗವೀರ ಮಹಾಜನ ಸಂಘ ಉಚ್ಚಿಲ ಉಪ್ಪಳ ಹೊಡೆದು ಸಾಧಾರಣ ಸೀರೂರು ಮುಟ್ಟ ಆಯ್ತಾ ಪ್ರತಿ ಒಂಜಿ ಸಾಧಾರಣ ಒಂಜಿ 380 ಗ್ರಾಮ ಸಭೆಪ್ಪು ಅಥವಾ ಮೂಜಿ ಹೋಬಳಿಪ್ಪು ನಮ್ಮ ಬಾರ್ಕೂರು ಹೋಬಳಿ ಮಂಗಳೂರು ಹೋಬಳಿ ಅಂಚೆನೆ ಬಗ್ವಾಡಿ ಹೋಬಳಿ ಒಂಜಿ ಮೂಜಿ ಹೋಬಳಿದಾಗಲು ಒಟ್ಟಾದಿ ಈ ಕಾರ್ಯಕ್ರಮವನ್ನು ಮಲ್ಪ ಕೇವಲ ಸ್ವಜಾತಿ ಬಾಂಧವ್ಯರು ಮಾತ್ರ ಪೂರ ಸಮಾಜವನ್ನು ಒಟ್ಟು ಕೂಡಿಸದ ಮಲ್ಪನ ಅಂಚಿನ ಒಂಜಿ ಮಲ್ಲ ಕಾರ್ಯಕ್ರಮ ಪನ್ನ ದಸರಾ ಕಾರ್ಯಕ್ರಮ ಯಾಪ ಶುರು ಮಲ್ತನ ಆನಿಡು ಬೊಕ್ಕ ಪ್ರತಿ ವರ್ಷ ಒಂಜತ್ತೊಂಜಿ ವಿಜೃಂಭಣೆ ಹಿಡಿದು ನಡಪೋಡು ಪನ್ಪಿನ ಒಂದು ಆಶೆ ಮಹಾಜನ ಸಂಘದ ಅಂಚೆನ ಆಡಳಿತ ಸಮಿತಿ ಪ್ರತಿ ಒರಿಯನ ಒಂಜಿ ಪ್ರಯತ್ನ ಈ ದಸರಡುಂಡು ಅಂಚಾದ ಈ ದಸರಾ ಜಗದ್ವಿಖ್ಯಾತ ಆವಡು ಪನ್ಪಿನ ಆಶೆಡ್ ಎಂಕಲ್ ಮಲ್ಪ ಜೀಶಂಕರ ನೇತೃತ್ವಡು ಆವಡು ಪನ್ಪಿನ ಒಂಜಿ ಎಂಕಲ ಮನಸ್ಸುಗೋಸ್ಕರ ಆ ದೇವರ ಐಕ್ ಸತತವಾದ ಬೆಂಬಲಿಗ ಬೆರಿಸಾಯ ಕೊರೊಂದುಲೇರ. ಒಟ್ಟಿನಲ್ಲಿ ನವರಾತ್ರಿ ಸಡಗರದಲ್ಲಿ ನಾಡಿನ ಜನ ಇದ್ದು ಉಚ್ಚಿಲ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡಲು ಉತ್ಸುಕರಾಗಿದ್ದಾರೆ. ಉತ್ಸವವೊಂದು ಜಗದ್ವಿಖ್ಯಾತವಾಗಬೇಕಾದರೆ ಅದಕ್ಕೆ ಭಕ್ತರ ಸಹಕಾರವೂ ಅಗತ್ಯ. ಬನ್ನಿ, ಉಚ್ಚಿಲ ದಸರಾ ವೀಕ್ಷಣೆಗೆ ನಾವೆಲ್ಲರೂ ಸಾಕ್ಷಿಗಳಾಗೋಣ. ಪ್ರಮೋದ್ ಸುವರ್ಣ ಜೊತೆ ಪ್ರದೀಪ್ ಉಪಾಧ್ಯಾಯ, ನಮ್ಮ ಕೂಡ್ಲ 24x7 ಉಡುಪಿ.